ಕರ್ನಾಟಕದಲ್ಲಿ ಕರ್ನಾಟಕ ಆಯುಷ್ಮಾನ್ ಯೋಜನೆ ಜಾರಿಗೆ ಬರ್ತಾ ಇದೆ. ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಎಲ್ಲರಿಗೂ ಕೂಡ ಉಚಿತವಾದ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಅಂದ್ರೆ ಈ ಹಿಂದೆ ಎಪಿಎಲ್ ಕಾರ್ಡ್ದಾರರಿಗೆ ಒಂದು ಸೀಮಿತ ಚಿಕಿತ್ಸೆ ಮಾತ್ರ ಆಯಿತು. 30% ಮಾತ್ರ ಅವರು ಚಿಕಿತ್ಸಾ ವೆಚ್ಚವನ್ನ ಆಯುಷ್ಮಾನ್ ವತಿಯಿಂದ ನೀಡಲಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಎಪಿಎಲ್ ಬಿಪಿಎಲ್ ಎಲ್ಲ ಕಾರ್ಡ್ದಾರ ಅಂದ್ರೆ ಎಪಿಎಲ್ ಮತ್ತು ಬಿಪಿಎಲ್ ಎರಡೂ ಕಾರ್ಡ್ದಾರರಿಗೆ ಸಂಪೂರ್ಣವಾದಂತಹ ಉಚಿತ ಚಿಕಿತ್ಸೆಯನ್ನ ಆಯುಷ್ಮಾನ್ ಅಡಿ ಯಾವುದೆಲ್ಲ ಚಿಕಿತ್ಸಾ ವೆಚ್ಚವನ್ನು ಭರಿಸಲಾಗುತ್ತೆ ಆ ಎಲ್ಲ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಉಚಿತವಾದ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ಯುಟಿ ಖಾದರ್ ತಿಳಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಒಂದಷ್ಟು ವ್ಯತ್ಯಾಸಗಳಿತ್ತು. ಈಗ ಈ ಒಂದು ಆಯುಷ್ಮಾನ್ ಅಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ಜನರಲ್ ವಾರ್ಡ್ನಲ್ಲೇ ಚಿಕಿತ್ಸೆಯನ್ನ ಪಡಿಬೇಕು ಅನ್ನುವಂಥ ಒಂದು ನಿಯಮ ಇತ್ತು. ಆದರೆ ಇನ್ನು ಮುಂದೆ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು. ಖಾಸಗಿ ಆಸ್ಪತ್ರೆಯಲ್ಲಿ ನಿಮಗೆ ಏನಾದರೂ ಸ್ಪೆಷಲ್ ವಾರ್ಡ್ ಬೇಕು ಅಂತ ಏನಾದರೂ ಇದ್ದರೆ ನೀವು ಸ್ಪೆಷಲ್ ವಾರ್ಡಲ್ಲೂ ಕೂಡ ಚಿಕಿತ್ಸೆಯನ್ನು ಪಡಿಬಹುದು. ಆದರೆ ಆ ಸ್ಪೆಷಲ್ ವಾರ್ಡ್ಗೆ ತಗುಲುವಂತಹ ವೆಚ್ಚವನ್ನು ಮಾತ್ರ ನೀವು ಆಸ್ಪತ್ರೆಗೆ ಪಾವತಿ ಮಾಡಬೇಕು. ಆದರೆ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಒಂದು ಯೋಜನೆ ಸದ್ಯ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇದು ಕೆಲವೇ ದಿವಸಗಳಲ್ಲಿ ಜಾರಿಗೆ ಬರುತ್ತೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದನ್ನು ಜಾರಿಗೆ ತರ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಆಸ್ಪತ್ರೆ ಕೂಡ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ. ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಯಲ್ಲಿ ಆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಕೆಲವೊಂದು ಚಿಕಿತ್ಸೆ ಇರುವುದಿಲ್ಲ. ಆವಾಗ ಜನಸಾಮಾನ್ಯರು ಯಾರು ಕೂಡ ಸರ್ಕಾರ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಆ ಚಿಕಿತ್ಸೆ ಇಲ್ಲಂತ ಗೊತ್ತಾದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಕಿಸೆಯಿಂದ ದುಡ್ಡು ಖರ್ಚು ಮಾಡದೆ ಸರ್ಕಾರಿ ದುಡ್ಡು ಖರ್ಚು ಮಾಡುವಂತಹ ಆಯುಷ್ಮಾನ್ ಕರ್ನಾಟಕ ಯೋಜನೆ ಏನಿದೆಯಾ ಅದನ್ನು ನಾವು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಆಸ್ಪತ್ರೆ ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಅದು ಇನ್ನಷ್ಟು ಅತ್ಯುತ್ತಮವಾಗಿ ನಾವು ಜನರಿಗೆ ಅದನ್ನು ಮುಟ್ಟುವ ಪ್ರಯತ್ನ ಮಾಡ್ತೇವೆ. ಇದರಲ್ಲಿ ಎ ಪಿ ಎಲ್ನವರಿಗೆ ಮಾತ್ರ ಇವತ್ತು ಇದೆ, ಬಿ ಪಿ ಎಲ್ನವರಿಗೆ ಮಾತ್ರ ಕೂಡ ಇವತ್ತಿದೆ. ಈ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಬಿ ಪಿ ಎಲ್ನವರಿಗೆ ಕೂಡ ಎ ಪಿ ಎಲ್ ಬಿ ಪಿ ಎಲ್ ಯೋಜನೆಯನ್ನು ಎ ಪಿ ಎಲ್ನವರಿಗೆ ಕೂಡ ವಿಸ್ತರಿಸುವಂಥ ಚರ್ಚೆ ನಡೆದಿದ್ದು ಮುಖ್ಯಮಂತ್ರಿಗಳು ಇದು ಚರ್ಚೆ ನಡೆದಿದೆ. ಅದರ ಆ್ಯಕ್ಷನ್ ಪ್ಲ್ಯಾನ್ ನಾವು ಇವತ್ತು ಮಾಡ್ತಾ ಇದ್ದೇವೆ. ಎ ಪಿ ಎಲ್ ಕಾರ್ಡ್ದಾರರು ಯಾರು ಬಿ ಪಿ ಎಲ್ ಸವಲತ್ತು ಪಡೆದುಕೊಂಡು ಚಿಕಿತ್ಸೆ ಪಡಿತಾರೆ ಅವರಿಗೂ ಇವತ್ತು ಈ ವ್ಯವಸ್ಥೆ ನಾವು ವಿಸ್ತರಿಸುವಂಥ ಯೋಜನೆ ಇದೆ. ಯಾರಾದರೂ ಎ ಪಿ ಎಲ್ ಬಂದು ನನಗೆ ಸಿಂಗಲ್ ರೂಮ್ ಬೇಕು, ನಮ್ಮ ಸಪ್ರೇಟ್ ರೂಮ್ ಬೇಕು, ನನಗೆ ಎ ಸಿ ರೂಮ್ ಬೇಕು ಅಂತ ಹೇಳಿದರೆ ಅವರಿಗೆ ಅದು ಆಸ್ಪತ್ರೆಗೆ ಚಾರ್ಜ್ಗೆ ಬಿಟ್ಟಂಥ ವಿಚಾರ. ಅದು ಆಸ್ಪತ್ರೆ ಫಿಕ್ಸ್ ಮಾಡೋ ಚಾರ್ಜ್ ಇರ್ತದೆ. ಯಾರಾದರೂ ಎ ಪಿ ಎಲ್ನವ್ರು ಬಂದು ನಾವು ಜನರಲ್ ವಾರ್ಡ್ನಲ್ಲಿ ಬಿ ಪಿ ಎಲ್ ತಗೊಳ್ಳುವಂಥ ಟ್ರೀಟ್ಮೆಂಟ್ ತಗೊಳ್ತೇವೆ ಅಂತ ಏನು ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಅದನ್ನು ಅವರಿಗೆ ವಿಸ್ತಾರ ನಾವು ಇವತ್ತು ಮಾಡಲಿಕ್ಕೆ ಈಗಾಗಲೇ ನಾವು ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದೇವೆ. ಅದರ ಪ್ರೋಸೆಸ್ ಇವತ್ತು ನಡೀತಾ ಇವತ್ತು ಇದೆ.